ಪಾವಗಡ ಪಟ್ಟಣದಲ್ಲಿ ಬಂಜಾರ ಸಮಾಜದ ಧರ್ಮಗುರು ಶ್ರೀ ಸಂತ ಸೇವಲಾಲ್ ಮಹಾರಾಜ್ ಇವರ 285ನೇ ಜಯಂತಿಯನ್ನು ಅದ್ದೂರಿಯಾಗಿ ನಡೆಸಲಾಗುತ್ತಿದೆ. ಪಟ್ಟಣದ ಎಪಿಎಂಸಿ ಆವರಣದಿಂದ ಪ್ರಾರಂಭಗೊಂಡ ಉತ್ಸವದಲ್ಲಿ ಶನಿ ಮಹಾತ್ಮ ಸರ್ಕಲ್ವರೆಗೂ ಮುಂದುವರಿಯಿತು. ಮೆರವಣಿಗೆಯಲ್ಲಿ ಸರಿಗಮಪ ಖ್ಯಾತಿಯ ಹನುಮಂತು, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಸಂತ ಸೇವಲಾಲ್ ಮಹಾರಾಜರ ಪೀಠದ ಸೇವಲಾಲ್ ಸ್ವಾಮೀಜಿಯವರನ್ನ ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಪಾವಗಡ ತಾಲೂಕಿನ ಬಂಜಾರ ಸಮುದಾಯದ ಕುಲಬಾಂಧವರು ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸಿದರು. ಬಳಿಕ ಎಸ್ಎಸ್ಕೆ ಬಯಲು ರಂಗಮಂದಿರದಲ್ಲಿ ಸರಿಗಮಪ ಖ್ಯಾತಿಯ ಹನುಮಂತು ಅವರು ಲಂಬಾಣಿ ಹಾಡುಗಳನ್ನು ಹಾಡಿದರು. ಇದೇ ವೇಳೆ ಬಂಜಾರ ಜಾಗೃತ ದಳ ರಾಜ್ಯಾಧ್ಯಕ್ಷ ತಿಪ್ಪಸರ್ ನಾಯ್ಕ ಇವರು ಮಾಧ್ಯಮದವರ ಜೊತೆ ಮಾತನಾಡಿದರು. ವರದಿ ನಂದೀಶ್ ನಾಯ್ಕ, ಪಾವಗಡ. ಏನು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಪಾವಗಡ ತಾಲೂಕಿನಲ್ಲಿ ವಿಶೇಷವಾಗಿ ಇವತ್ತು ಸುಮಾರು ಸಾವಿರಾರು ಜನ ತಾಯಂದಿರು, ಯುವಕರು, ತಂದೆಯರು ಎಲ್ಲರೂ ಸೇರಿ ಇವತ್ತು ಬಹಳ ವಿಜೃಂಭಣೆಯಿಂದ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದ ರೀತಿಯಲ್ಲಿ ಇವತ್ತು ತಾಲೂಕು ಮಟ್ಟದಲ್ಲಿ ಪಾವಗಡ ನಗರದಲ್ಲಿ ಸಂತ ಸೇವಲಾಲ್ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡಿದ್ದಾರೆ. ಇದು ಬಹಳ ಹೆಮ್ಮೆಯ ವಿಷಯ ಮತ್ತು ತುಂಬ ಖುಷಿ ಕೊಡ್ತಕ್ಕಂಥ ವಿಚಾರ. ಯಾಕಂತ ಹೇಳಿದ್ರೆ ಗಡಿನಾಡು ಭಾಗದಲ್ಲೂ ಕೂಡ ಈ ಒಂದು ಲಂಬಾಣಿ ಸಮುದಾಯದ ಆಚಾರ ವಿಚಾರ ಸಂಸ್ಕೃತಿ ಪರಂಪರೆಯನ್ನು ಸೇವಲಾಲ್ ಜಯಂತಿ ಮುಖೇನ ಸಾರ್ತಕ್ಕಂಥ ಒಂದು ಕೆಲಸ ಆಗಿದೆ. ಹಾಗಾಗಿ ಭಾಳ ಹೆಮ್ಮೆ ಇದೆ. ಇವತ್ತಿನ ಸೇವಲಾಲ್ ಜಯಂತಿ ಭಾಳ ವಿಜೃಂಭಣೆಯಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ಆಗಿದೆ. ವಿಶೇಷವಾಗಿ ನಮ್ಮ ಸರಿಗಮಪ ಜಿ ಕನ್ನಡದ ಖ್ಯಾತ ಗಾಯಕನಾದಂತಹ ಸರಿಗಮಪ ಕುರಿಗಾಯಿ ಹನುಮಂತರವರು ಈ ಕಾರ್ಯಕ್ರಮಕ್ಕೆ ವಿಶೇಷ ಮುಖ್ಯ ಅತಿಥಿಯಾಗಿ ಬಂದು ಎಲ್ಲರನ್ನ ಮನರಂಜಿಸಿದ್ದಾರೆ. ಹಾಗಾಗಿ ಈ ಒಂದು ಸಂತ ಸೇವಲಾಲ್ ಮಹಾರಾಜರ ಜಯಂತಿ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ನಡೆದಿದೆ. ಸರ್, ವಿಜೃಂಭಣೆಯಿಂದ ಆಗಿದೆ, ಸಂತೋಷ ಅಂತ ಹೇಳ್ತಿದ್ದೀರಾ. ಬಟ್ ಪಾವಗಡ ತಾಲೂಕಿನಲ್ಲಿ ಬಂಜಾರ ಸಮುದಾಯದ ಬೇಡಿಕೆ ಏನಾದರೂ ಇದೆಯಾ ಸರ್? ಪಾವಗಡ ತಾಲೂಕಿನಲ್ಲಿ ಸುಮಾರು 20ರಿಂದ 25 ಸಾವಿರ ಮತಗಳಷ್ಟು ಈ ಒಂದು ಲಂಬಾಣಿ ಸಮುದಾಯದ ಮತಗಳಿದ್ದಾವೆ. ಹಾಗಾಗಿ ಇಲ್ಲಿನ ಶಾಸಕರನ್ನ ನಿರ್ಣಯ ಮಾಡ್ತಕ್ಕಂಥ ಒಂದು ಶಕ್ತಿ ಕೂಡ ನಮ್ಮ ಲಂಬಾಣಿ ಸಮುದಾಯಕ್ಕಿದೆ. ಆ ಒಂದು ಲಂಬಾಣಿ ಸಮುದಾಯದವರು ನನಗೆ, ನಮ್ಮ ಲಂಬಾಣಿ ಸಮುದಾಯದ ಎಲ್ಲ ಮುಖಂಡರು ನನಗೆ ಇವತ್ತು ನಾನು ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ವಿಶೇಷವಾಗಿ ಬಹಳ ವರ್ಷಗಳಿಂದ ಇಷ್ಟೊಂದು ಜನಸಂಖ್ಯೆ ಇರತಕ್ಕಂಥ ನಮ್ಮ ಸಮುದಾಯ ತಾಲೂಕಿನಲ್ಲಿ ವಾಸಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ನಗರ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಸಂತ ಸೇವಾಲಾಲ್ ಮಹಾರಾಜರ ಒಂದು ವೃತ್ತ ಆಗಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಇಲ್ಲಿನ ಸ್ಥಳೀಯ ಶಾಸಕರಿಗೆ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿಯನ್ನು ಕೊಡ್ಕೊಂಡು ಬಂದಿದ್ದಾರೆ. ಆದರೂ ಕೂಡ ಈ ಒಂದು ಕೆಲಸ ಇವತ್ತು ಕಾರ್ಯನಿರತ ಆಗಿಲ್ಲ. ಈ ಒಂದು ಪ್ರಮುಖ ಬೇಡಿಕೆ ಏನಪ್ಪ ಅಂತ ಹೇಳಿದ್ರೆ, ಒಂದು ಪಾವಗಡ ನಗರದಲ್ಲಿ ಒಂದು ಸಂತ ಸೇವಲಾಲ್ ಮಹಾರಾಜರ ಸರ್ಕಲ್ ಆಗಬೇಕು ಅಂತ ಹೇಳಿ ಇದಕ್ಕೆ ಈ ಒಂದು ಕುರಿತಂತೆ ಇವತ್ತು ಮಾನ್ಯ ಇಲ್ಲಿನ ಸ್ಥಳೀಯ ಶಾಸಕರಿಗೆ ನಾನು ಮಾಹಿತಿಯನ್ನು ನೀಡಬೇಕಂತಿದೆ. ಕಾರಣಾಂತರದಿಂದ ಅವ್ರ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಹಾಗಾಗಿ ನಾನೊಂದು ತಮ್ಮ ಮಾಧ್ಯಮದ ಮುಖೇನ ಮಾನ್ಯ ಶಾಸಕರಿಗೆ ಮನವಿ ಮಾಡ್ತೇನೆ, ಈ ಕೂಡಲೇ ಇಲ್ಲೊಂದು ಸ್ಥಳೀಯ ಭಾಗದಲ್ಲಿ ಸಂತ ಸೇವಲಾಲ್ ಮಹಾರಾಜರ ಒಂದು ವೃತ್ತ ಆಗಬೇಕು ಅಂತ ಹೇಳಿ ನಾನು ಅವರಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದೇನೆ. ಜೊತೆಗೆ ಒಂದು ತಾಲೂಕು ಮಟ್ಟದಲ್ಲಿ ಸುಮಾರು 20ರಿಂದ 25 ಸಾವಿರ ಜನ ವಾಸಿಸ್ತಕ್ಕಂಥ ಈ ಒಂದು ತಾಲೂಕಿನ ಬಂಜಾರ ಸಮುದಾಯ ವಾಸಿಸ್ತಕ್ಕಂಥ ಈ ತಾಲೂಕಿನಲ್ಲಿ ಈವರೆಗೆ ಒಂದು ತಾಲೂಕು ಮಟ್ಟದ ಬಂಜಾರ ಭವನ ನಗರ ಭಾಗದಲ್ಲಿ ಇಲ್ಲದೆ ಇರ್ತಕ್ಕಂಥದ್ದು ಬಹಳ ಶೋಚನೀಯ ಸಂಗತಿ. ಈ ಕೂಡಲೇ ಮಾನ್ಯ ಇಲ್ಲಿನ ಸ್ಥಳೀಯ ಶಾಸಕರು ತಮ್ಮ ಸ್ಥಳೀಯ ಅಭಿವೃದ್ಧಿ ಇಲಾಖೆಯಲ್ಲಿಯೋ ಅಥವಾ ಸರ್ಕಾರದ Thank you.